ಆಲ್ ಇಂಡಿಯಾ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕಾಸರಗೋಡಿನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕಾಸರಗೋಡು ಜಿಲ್ಲೆಯಲ್ಲಿ ಈಗಾಗಲೇ ನೇಮಕಾತಿ ನೀಡಿದ ಎಲ್ಲ ಉದ್ಯೋಗಾರ್ಥಿಗಳಿಗೂ ತಕ್ಷಣ ನೇಮಕಾತಿ ನೀಡಬೇಕು, ತೆರವು ಸ್ಥಾನಗಳನ್ನು ಭರ್ತಿಗೊಳಿಸದಿರುವ ಇಲಾಖೆಯ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮಹೇಶ್ ಕಟ್ಟತ್, ಪಿಎಸ್ಸಿ ಕಚೇರಿಯಲ್ಲಿ ನಿಯಮ ಉಲ್ಲಂಘನೆಯಾಗುತ್ತಿದೆ. ಪ್ರಧಾನ ಬೇಡಿಕೆಗಳನ್ನು ತಳ್ಳಿಹಾಕುತ್ತಿರುವ ಅಧಿಕಾರಿಗಳು ಅವರಿಗೆ ಬೇಕಾದಂತೆ ನಿಯಮಾವಳಿಗಳನ್ನು ತಿರುಚುತ್ತಿದ್ದಾರೆ ಎಂದು ಆರೋಪಿಸಿದರು. നികത്താതിരിക്കുക മാത്രമല്ല, നൂറുകണക്കിന് വരുന്ന പോസ്റ്റുകളിൽ നിയമനം നടത്തുമ്പോഴും അതൊന്നും ഈ ജില്ലയിലെ സർക്കാർ ഓഫീസുകളുടെ സുഗമമായ പ്രവർത്തനത്തിന് ഉപയുക്തമാകാത്ത സവിശേഷമായ ഒരു സാഹചര്യം നേരിടുന്ന കേരളത്തിലെ ഏക ജില്ല കൂടിയാണ് കാസർഗോഡ് ജില്ല എന്ന് നമുക്കറിയാം. ಪ್ರತಿಭಟನೆಯಲ್ಲಿ ಎಐವೈಎಫ್ ಸಂಘಟನೆಯ ಮುಖಂಡರಾದ ಮುಕೇಶ್, ಬಾಲಕೃಷ್ಣ, ಶ್ರೀಜಿತ್, ದಯಾಕರ್ ಮೊದಲಾದವರು ಹಾಜರಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.